ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದೇ ಮಾಡಬೇಕು. ಕೊನೆಯ ಶುಕ್ರವಾರದಂದು ಇದನ್ನು ಆಚರಣೆಯಿಂದ ಮಾಡಬೇಕು ಎಂಬುದಾಗಿ ಆ ಪರಮೇಶ್ವರನು ಪಾರ್ವತಿಗೆ ಈ ಒಂದು ಸೌಭಾಗ್ಯ ಮಂಗಳ ಕಾರ್ಯವನ್ನು ಈ ಪಾರ್ವತಿಯು ಪರಮೇಶ್ವರನಲ್ಲಿ ಮಾತಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಮಾವಂದಿರನ್ನ ಒಳ್ಳೆಯ ರೀತಿಯಲ್ಲಿ ಶುಶ್ರೂಷೆಯನ್ನು ಮಾಡುವಳಾದ ನೀನು ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು. ನಿನ್ನ ಇಷ್ಟಾರ್ಥಗಳನ್ನು ನಿಶ್ಚಯವಾಗಿ ನೆರವೇರಿಸುತ್ತೇನೆ ಎಂದು ಹೇಳಿ ಚಾರುಮತಿ ಹೇ ಮಾತೆ ಜಗನ್ಮಾತೆಯು ಹೀಗೆಲ್ಲ ತಾಯಿಯನ್ನು ಕುರಿತು ಸ್ತೋತ್ರವನ್ನು ಮಾಡುತ್ತಾರೆ. ಅವರಿಗೆ ಯಾರು ನಿನ್ನನ್ನು ಭಕ್ತಿಯಿಂದ ಆರಾಧನೆಯನ್ನು ಮಾಡುವರೋ ಅವರಿಗೆ ನೀನು ಸಕಲ ಸೌಭಾಗ್ಯಗಳು, ಪುತ್ರ ಪೌತ್ರಾದಿ ಸೌಖ್ಯವು, ಪರಮ ಜ್ಞಾನವನ್ನು ನೀನು ಕೊಡುತ್ತಿ. ಹೇ ಜಗಜ್ಜನನಿ ಹರಿಪ್ರಿಯೆ, ನನ್ನ ಪೂರ್ವಜನ್ಮ ತತ್ವದಿಂದ ನಿನ್ನ ದರ್ಶನದ ಭಾಗ್ಯವು ಇಂದು ನನಗಾಯಿತು ಎಂದು ಅವಳನ್ನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾರೆ. ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದರಾಗಿ ಮತ್ತೆ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆಯೇ ಎಂದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಂದಿಗೆ ಸಂತೋಷದಿಂದ ಹೇಳಿಕೊಂಡು ಅವರೆಲ್ಲರೂ ಅದನ್ನು ಕೇಳಿ ಚಾರುಮತಿಯಿಂದ ಸ್ವಪ್ನ ತುಂಬಾ ಶುಭವಾಗುವುದು. ಈ ಶುಭ ದಿನದಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಆ ಬ್ರಹ್ಮಾನಂದವನ್ನು ಆಚರಿಸೋಣ ಎಂದು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದು ಎಂದು ಕಾತರದಿಂದ ನಿರೀಕ್ಷಿಸುತ್ತಾ ಅವರು ಬದುಕುತ್ತಾರೆ. ಇದೇ ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾನಗಳಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ಪರಮಹಾಲಕ್ಷ್ಮಿ ವ್ರತದ ಪೂಜೆಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಪೂರ್ಣ ಕಲಶದಲ್ಲಿ ಆಲದ ಬೆಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಮಹಾಲಕ್ಷ್ಮಿಯನ್ನು ಆವಾಹಿಸಿ ಶ್ರದ್ಧಾಭಕ್ತಿಯಿಂದ ಪದ್ಮಾಸನೆ ಪದ್ಮಗ್ರಹ ಸರ್ವಲೋಕೈಕ ಪೂಜಿದೆ ನಾರಾಯಣ ಪ್ರಿಯ ದೇವಿ ಸುಪ್ರೀತಾ ಭವಸರ್ವದ ಎಂದು ಪ್ರಾರ್ಥನೆಯನ್ನು ಮಾಡಿ ಕಲ್ಪೋಕ್ತವಾಗಿ ಆ ವರಮಹಾಲಕ್ಷ್ಮಿಯನ್ನು ಷೋಡಶೋಪಚಾರ ಪೂಜಾರಾಧನೆಗಳಿಂದ ಪೂಜಿಸಿ ಧ್ಯಾನವಾಹನಾದಿ ಪೂಜೆಗಳ ನಂತರ 9 ಗ್ರಂಥಗಳಿರುವ ಪವಿತ್ರವಾದ ಹಾಲನ್ನು ಪೂಜಿಸುತ್ತಾರೆ. ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ದೇವಿಗೆ ನೈವೇದ್ಯವನ್ನು ಮಾಡಿ ಮಹಾನೀರಾಜನ ಆರತಿಗಳನ್ನು ಮಾಡುತ್ತಾರೆ. ದಾರವನ್ನು ತಮ್ಮ ಬಲಗಳಿಗೆ ಭಕ್ತಿ ಶ್ರದ್ಧೆಯಿಂದ ಕಟ್ಟಿಕೊಳ್ಳುತ್ತಾರೆ. ಪೂಜೆಯ ನಂತರ ವೇದ ಪಾಲಕರು ಇಷ್ಟನ್ನು ಆದ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣ ತಾಂಬೂಲಾದಿಗಳೊಂದಿಗೆ ಭಾಗ್ಯವನ್ನಾಗಿ ಕೊಟ್ಟು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ. ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತಾಸ್ತ್ರೀಯರು ಧನಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಇಷ್ಟೈಶ್ವರ್ಯ ಸಂಪನ್ನರಾಗಿ ಸದಾಕಾಲ ಅತಿಥಿ ಅಭ್ಯಾಗತರ ಮತ್ತು ಬಂಧು ಬಾಂಧವರನ್ನು ಸನ್ಮಾನಿಸುತ್ತಾ ಸುಖವನ್ನು ಹೊಂದಿದರು ಎಂಬುದಾಗಿ ಆ ಪರಮೇಶ್ವರನು ಪಾರ್ವತಿಗೆ ಹೇಳುತ್ತಾನೆ. ಈ ಪ್ರಕರಣತೆಯಿಂದ ಭೂಲೋಕದಲ್ಲಿ ಋಷಿವರ್ಯರಿಗೆ ಆ ಪರಮೇಶ್ವರನು ಉಪದೇಶವನ್ನು ಕೊಡುತ್ತಾನೆ. ತದನಂತರದಲ್ಲಿ ಆ ಋಷಿವರ್ಯರೆಲ್ಲರೂ ಭೂಲೋಕದಲ್ಲಿರತಕ್ಕಂತಹ ಎಲ್ಲ ಬ್ರಾಹ್ಮಣರಿಗೂ ಸರ್ವ ಜನರಿಗೂ ಇದನ್ನು ಉಪದೇಶವನ್ನು ಕೊಟ್ಟು ಈ ವ್ರತಾಚರಣೆಯನ್ನು ಯಾರು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುತ್ತಾರೋ ಅವರ ಗೃಹದಲ್ಲಿ ಸದಾ ಕಾಲ ಆ ವರಲಕ್ಷ್ಮಿ ನೆರಳಿದ್ದಾಳೆ ಎಂಬುದಾಗಿ ಆ ಪರಮೇಶ್ವರನು ಪಾರ್ವತಿಯ ಮುಖೇನವಾಗಿ ಸರ್ವ ಜನರಿಗೆ ವರವನ್ನು ಕರುಣಿಸಿದ್ದಾನೆ ಎಂಬುದಾಗಿ ಸ್ವಸ್ತಿ ಪ್ರಜಾಪತಿ ಪರಿಪಾಲನೆಯಿಂದ ನ್ಯಾಯನ ಮಾರ್ಗೇಣ ವೈವೇಶ ಭೋಗಾಪಣೆಯ ಸ್ತೋತ್ರಂ ಲೋಕಾಸಂತೋ ಭವಂತು. ಹರೇನ ಯಥಾಶಕ್ತಿ ಸದಾ ಶ್ರವಣ ಕಮಲ ಶ್ರೀ ವರಮಹಾಲಕ್ಷ್ಮೀ ಪ್ರಿಯತಾಂ ಆವಾಯ ವರಮಹಾಲಕ್ಷ್ಮೀ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಾರಂಭ ಪಾಠ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರೇಣ ಆಚರಣಂ ಸಮರ್ಪಯಾಮಿ ವಸ್ತ್ರೋಪುತ್ರಾದೇಶ ಆಭರಣಾದೇಶ ಪುಷ್ಪಾಣಿ ಸಮರ್ಪಯಾಮಿ ವನಸ್ಪತಿರಸೋ ಗಂಧಾಂಜೋ ಉತ್ತಮ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ನಿರಕ್ಷರಾಂ ಶುಕ್ರಸ್ಯ ದೇವಾನಾಂ ಅಸಂಧ್ಯಾಯ ಪ್ರಭಾ
अद्यन्तवर्तनयुक्तं वह्निनायुक्तं मया ग्रहाणमङ्गलं दीपं त्रैलोक्यतिविरापहाय दीपं दर्शयामि नैवेद्यार्थे नारिकेलखण्ड कदलीफल द्राक्षाफल शक्कर महाप्रदेशं निवेदयामि स्वाहा नमस्ते महामाये श्रीपीठे पूजिते शंखचक्रगदाहस्ते महालक्ष्मी नमोस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोस्तुते
सिद्धिबुद्धिप्रदे देवी मुक्तिमुक्तिप्रदायिनी मंत्रमूर्ते सदा देवी महालक्ष्मी नमोस्तुते आद्यन्तरहिते देवी आदिशक्ति महेश्वरी योगज्ञे योगसंसिद्धे महालक्ष्मी नमोस्तुते सूक्ष्ममहारौद्रे महालक्ष्मी महोदरे महापापहरे देवी महालक्ष्मी नमोस्तुते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमोस्तुते श्वेतांबरधरे देवी नानालंकारभूषिते जगत्सिते जगन्माता महालक्ष्मी नमोस्तुते महालक्ष्म्याष्टकं स्तोत्रं जपते भक्तिमान् नरः सर्वसिद्धि प्रभावन्ति राज्यं प्राप्नोति सर्वदा एककाले पठे नित्यं महापातकनाशनं त्रिकालं पठे नित्यं धनधान्यसमन्वितं त्रिकालं पठे नित्यं महाशत्रुविनाशनं महालक्ष्मी भवेत् नित्यं प्रसन्ना वरदा भव महालक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात् परमहालक्ष्मी नमः प्रार्थनां समर्पयामि ಮಂಗಲಾಯತನೆಯಾದಂಥ ಆ ವರಮಹಾಲಕ್ಷ್ಮಿಯನ್ನ ಇಂದ್ರಾಧ್ಯಕ್ಷ ಲೋಕಪಾಲರು ದುರ್ಗಾಧ್ಯಕ್ಷ ದೇವತೆಗಳು ಅದೇ ರೀತಿ ನವಗ್ರಹರ ಸಹಿತವಾಗಿ ಕಲಶ ಮಧ್ಯದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಆ ವರಮಹಾಲಕ್ಷ್ಮಿಗೆ ಷೋಡಶೋಪಚಾರ ಪೂಜಾರಾಧನೆಗಳನ್ನು ಮಾಡಿಕೊಂಡು ಆ ವ್ರತದಲ್ಲಿ ಹೇಳಿದ ಹಾಗೆ ತುಪ್ಪದಿಂದ ಮಾಡಿದ ಭಕ್ಷ್ಯವನ್ನ ವರಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿಕೊಂಡು ಯಥಾಶಕ್ತಿ ಕಥಾಶ್ರವಣವನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ಫಲ ತಾಂಬೂಲಗಳನ್ನು ಸಮರ್ಪಣೆ ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾಲವನ್ನು ವರಮಹಾಲಕ್ಷ್ಮಿಯ ಪ್ರಸನ್ನ ಕಾಲ ಎಂಬುದಾಗಿ ಕರೀತಾರೆ. ಪ್ರಸನ್ನ ಕಾಲದಲ್ಲಿ ನಾವು ಏನೆಲ್ಲ ಪ್ರಾರ್ಥನೆ ಮಾಡಲು ಕೂಡ